ಧಾರ್ಮಿಕ ವಿಚಾರ ಸೇರಿದಂತೆ ಸಮಾಜ ಸೇವೆಯಲ್ಲೂ ನಿರಂತರ ಕಾರ್ಯಚಟುವಟಿಕೆ ನಡೆಸ್ತಾ ಇರುವ ಬನ್ನೂರು ಅಯೋಧ್ಯ ನಗರ ಶ್ರೀ ಶಿವಪಾರ್ವತಿ ಮಂದಿರ ಕೇಂದ್ರ ಸರ್ಕಾರದ ಯೋಜನೆಯಾದ ಆಯುಷ್ಮಾನ್ ಕಾರ್ಡ್ ನೋಂದಾವಣೆ ಮತ್ತು ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಂದಿರದ ವಠಾರದಲ್ಲಿ ಮಂದಿರದ ಅಧ್ಯಕ್ಷ ವಿಶ್ವನಾಥ ಗೌಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ನಗರಸಭಾ ಸದಸ್ಯೆ ಮೋಹಿನಿ ವಿಶ್ವನಾಥ್ ಗೌಡ ಅವರಿಂದ ಉಚಿತ ಆಯುಷ್ಮಾನ್ ಕಾರ್ಡ್ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಂದಿರದ ಗೌರವಾಧ್ಯಕ್ಷರಾದ ಉದಯ್ ಕುಮಾರ್, ನಗರಸಭಾ ಸ್ಥಳೀಯ ಸದಸ್ಯರಾದ ಮೋಹಿನಿ ವಿಶ್ವನಾಥ ಗೌಡ, ಗೌರಿಬನ್ನೂರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಅವರ ಈ ಒಂದು ಆಯುಷ್ಮಾನ್ ಯೋಜನೆಯನ್ನ ಎಲ್ಲ ತಳಮಟ್ಟದ ಯಾರು BPL ಕಾರ್ಡ್ ಹೊಂದಿದವರಿರ್ಬೋದು, ಅದೇ ರೀತಿ APL ಆಗಿರ್ಬೋದು. ಈಗಾಗಲೇ ಈ ಒಂದು ಆಯುಷ್ಮಾನ್ ಯೋಜನೆಯ ಫಲಾನುಭವಿಗಳು BPL ಕಾರ್ಡಿನವರಿಗೆ ಸಾಧಾರಣ 5 ಲಕ್ಷವರೆಗೆ, ಅದೇ ರೀತಿ APL ಅವರಿಗೆ ಅವರ ಯಾವುದೇ ಒಂದು ಮೆಡಿಕಲ್ ಬಿಲ್ಲಿನಲ್ಲಿ 30% ಅದನ್ನು ಕಟ್ ಮಾಡಿ